ಬೆಂಗಳೂರಿನ ಸುಂಕದಕಟ್ಟೆಯಲ್ಲಿ ಪ್ರೀತಿ ನಿರಾಕರಿಸಿದ 23 ವರ್ಷದ ಯುವತಿಯ ಮೇಲೆ ಆಸಿಡ್ ಎರಚಿ ಪರಾರಿಯಾಗಿ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಬಂಧಿಸಲ್ಪಟ್ಟ ಆರೋಪಿ ಆಸಿಡ್ ನಾಗೇಶ್ಗೆ ಅತ್ಯಾಚಾರಿಗಳಿಗೆ ವಿಧಿಸುವಂತಹ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸರ್ಕಾರಗಳನ್ನು ಒತ್ತಾಯಿಸಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಶೋಭಾ ಅವರು ಆಸಿಡ್ ದಾಳಿಗೊಳಗಾದ ಯುವತಿಯ ಜೀವನ ಬದುಕಿದ್ದು ಸತ್ತಂತೆ ಆಗಿದೆ. ನಮ್ಮ ಸಮಾಜದಲ್ಲಿ ಇಂತಹ ಮನಸ್ಥಿತಿಯ ವ್ಯಕ್ತಿಗಳು ಇದ್ದಾರಾ ಅನ್ನುವಂತಹ ಆತಂಕ ಕಾಡ್ತಾ ಇದೆ. ಆರೋಪಿ ಆಸಿಡ್ ನಾಗನಿಗೆ ಅತ್ಯಾಚಾರ ಆರೋಪಿ ನೀಡುವ ಶಿಕ್ಷೆಯನ್ನು ನೀಡಬೇಕು. ಸಮಾಜದಲ್ಲಿ ಇಂತಹ ದುಷ್ಕೃತ್ಯಗಳನ್ನ ನಡೆಸಲು ಮುಂದಾಗುವವರ ಮನಸ್ಸಿನಲ್ಲಿ ಭಯ ಮೂಡಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯ ಮಾನಸಿಕತೆ ಸಮಾಜದಲ್ಲಿ ನಿರ್ಮಾಣ ಆಗಬಾರದು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸುವಂತೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಗೃಹ ಸಚಿವರಿಗೆ ಒತ್ತಾಯ ಮಾಡಿದ್ದೇನೆ ಎಂದರು. ಬೆಂಗಳೂರಿನ ಒಂದು ಗಾರ್ಮೆಂಟ್ ಫ್ಯಾಕ್ಟರಿ ಹುಡುಗಿಗೆ ಆಸಿಡ್ ದಾಳಿ ಆಗಿದೆ. ಆ ಆರೋಪಿ ಬಹಳ ಸಮಯದ ನಂತರ ಸಿಕ್ಕಿದ್ದಾನೆ. ಅವ ಪೊಲೀಸರ ಮುಂದೆ ಧಮಕಿ ಹಾಕ್ತಾನಂತೆ, ನನಗೆ 3 ಹೊತ್ತು ಊಟ ಇದೆ, ಹಾಗಾಗಿ ನನಗೆ ಏನು ಭಯ ಇಲ್ಲ, ನಾನು ಜೈಲಲ್ಲಿ ಇರ್ತೇನೆ ಅಂತ. ಅಂದರೆ ಒಂದು ಭಯ ಹೋಗಿದೆ ಅಂತ, ಕಾನೂನಿನ ಮೇಲೆ ಭಯ. ಖಂಡಿತವಾಗಿ ಇವತ್ತು ಆಸಿಡ್ ದಾಳಿ ಮಾಡುವಂಥ ಒಂದು ವ್ಯಕ್ತಿಗಳಿಗೆ ಹೇಗೆ ಅತ್ಯಾಚಾರದ ಮೇಲೆ ಕೇಸಿಗೆ ಇವತ್ತು ಶಿಕ್ಷೆ ಇದೆ, ಅದೇ ರೀತಿಯ ಶಿಕ್ಷೆ ಆಗಬೇಕು. ಈ ರೀತಿಯ ಒಂದು ಮಾನಸಿಕತೆ ಸಮಾಜದಲ್ಲಿ ನಿರ್ಮಾಣ ಆಗಬಾರ್ದು. ಯಾಕಂದರೆ ಆ ಹುಡುಗಿ ಇನ್ನು ಬದುಕಿದ್ರು ಸತ್ತಂತೆ. ಹೇಗೆ ಕೊಲೆಗೆ ಇವತ್ತು ಶಿಕ್ಷೆ ಇದೆಯೋ, ಹೇಗೆ ಅತ್ಯಾಚಾರಕ್ಕೆ ಶಿಕ್ಷೆ ಇದೆಯೋ, ಅದೇ ರೀತಿಯ ಶಿಕ್ಷೆ ಅವರಿಗೆ ಮರಣದಂಡನೆ ಶಿಕ್ಷೆ ಆಗಬೇಕು. ಇಲ್ಲದೆ ಹೋದರೆ ಸಮಾಜದಲ್ಲಿ ಅವರಿಗೆ ಭಯ ಬರೋದಿಲ್ಲ. ಈ ಭಯ ಭರಿಸಬೇಕು ಅಂತಂದರೆ ಈ ರೀತಿಯ ಶಿಕ್ಷೆ ಆಗಬೇಕು. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ಈ ರೀತಿಯ ಒಂದು ಮಾನಸಿಕತೆಯ ವ್ಯಕ್ತಿಗಳು ಕೂಡ ನಮ್ಮ ಸಮಾಜದಲ್ಲಿ ನಮ್ಮ ಜೊತೆ ಇದ್ದಾರೆ ಅನ್ನುವಂಥದ್ದು. ಅವನಿಗೆ ಉಗ್ರ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಖಂಡಿತ ನಾನೇ ಮಾಡ್ತಾ ಇದ್ದೀನಿ. ನಾನು ಆಗ್ರಹ ಮಾಡ್ತಿದ್ದೀನಿ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೂ ನಾನು ಹೇಳಿದ್ದೀನಿ. ಥ್ಯಾಂಕ್ ಯು.